ನನಗೆ ಮೇನ್ ಆಗಿ ಫ್ರೀಡಮ್ ಇರೋದು ನನ್ ಗಂಡಂದು. ಹಾಗಾಗಿ ನನ್ಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಫ್ರೀಡಮ್ ಇದ್ರೆ ನಾವು ಈ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ನಾವು ಖಂಡಿತ ಈ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಹೇಳ್ಬೇಕೇನಂದ್ರೆ ಈಗ ನಮ್ಮ ಮನೆಗೆ ಬಂದು ಮೇನ್ ಆಗಿ ನಾವು ಹೋದದಂದ್ರೆ ಸಿಟಿ ಸೆಂಟರ್ಗೆ ಅಲ್ವಾ. ಹೌದು, ಸಿಟಿ ಸೆಂಟರ್ಗೆ ಇವಳನ್ನು ನಾವು ಹೇಳ್ತಾ ಇದ್ದೇವೆ ಎಲ್ಲಿಗೆ ಹೋಗುದು ಅಂತ. ಆಮೇಲೆ ನಾವು ಸ್ವಲ್ಪ ಹೋಗುವಾಗ ಲೇಟ್ ಆಯ್ತು, ಯಾಕಂದ್ರೆ ಅಲ್ಲಿ ತುಂಬಾ ತಿರುಗಾಡ್ಲಿಕ್ಕೆ ಇರ್ತದಲ್ಲ. ಹಾಗಾಗಿ ಇವರು ನನ್ ಗಂಡ ಹೇಳಿದ್ರು, ನೀವು ಲೇಟ್ ಮಾಡಿದ್ರೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಅದೇ ದಿನ ನಮ್ದು ಸಂಡೇ ಪ್ರೋಗ್ರಾಮ್ ಇತ್ತು, ಯಾವ್ದಂದ್ರೆ ಹಲೋ ಫೋನಿನ ಕಾರ್ಯಕ್ರಮ. ಇಲ್ಲಿ 5 o'clock ನಾವು ಇಲ್ಲಿ ರೀಚ್ ಆಗ್ಬೇಕು, ಯಾಕಂದ್ರೆ 6 o'clock ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಂತದ್ದು. ಹಾಗಾಗಿ ಏನಾಯ್ತಂದ್ರೆ ಆ ಟೈಮನ್ನು ನಾವು ಕವರ್ ಮಾಡಿದೆವು. ಖುಷಿ ಆಯ್ತು, ಯಾಕಂದ್ರೆ ಬಸ್ಸಲ್ಲಿ ಹೋದೆವು, ಮಳೆ ಬರ್ತಾ ಇತ್ತು, ಗಾಡಿ ಕೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು 4 ಜನ ಇರೋದ್ರಿಂದಾಗಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನಾವು ಬಸ್ಸಲ್ಲಿ ಹೋದೆವು. ಅಲ್ಲಿ ಹೋಗಿ ಇವಳಿಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ಕೂಡ ಅಷ್ಟೇ, ಯಾರ ಜೊತೆ ಹೋಗುದು ಅಲ್ವಾ? ಅಣ್ಣಂದಿರು ಅವರ ಕೆಲಸದಲ್ಲಿ ಇರ್ತಾರೆ. ಅಲ್ಲಿ ಅಂತ ಪ್ಲೇಸ್ ಯಾವ್ದಿದೆ ನಿಮ್ಮ ಇಲ್ಲಿ ಸಕಲೇಶ್ಪುರದಲ್ಲಿ? ಒಳ್ಳೆ ನಮ್ ಸಕಲೇಶ್ಪುರದ ಪ್ಲೇಸ್ ತುಂಬಾ ಉಂಟು, ಆದ್ರೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಅಷ್ಟೇ ಪ್ಲೇಸ್ ಎಷ್ಟೋ ಉಂಟು, ಹೋಗ್ಲಿಕ್ಕೆ ನಮ್ಗೆ ಭಾನುವಾರ ಒಂದೇ ದಿನ ಸಿಗೋದಾ, ಟೈಮ್ ಇರಲ್ಲ. ನಮ್ಮ ಮನೆಯವ್ರಿಗೂ ಕೆಲಸ ಇರುತ್ತೆ, ಅದಕ್ಕೆ ಟೈಮ್ ಇಲ್ಲ ಹೋಗ್ಲಿಕ್ಕೆ. ಇದೊಂದು ರಜೆ ಕೇಳಿದಕ್ಕೆ ಈ ತರ ಸಿಕ್ತಿಲ್ಲ ಅಂದ್ರೆ ಈ ತರ ಚಾನ್ಸ್ ಸಿಗಲ್ಲ ಅಲ್ವಾ. ಹಾಗೆ ನಾವು ಹೋದದಂದ್ರೆ ಸಿಟಿ ಸೆಂಟರ್ಗೆ ಹೋದೆವಲ್ವಾ, ತುಂಬಾನೇ ಖುಷಿ ಆಯ್ತು. ಹೋಗ್ತಾ ನೀವು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿ? ಎಲ್ಲಿ ಸಿಟಿ ಸೆಂಟರ್? ಇಲ್ಲ, ಮಗಗಿಂತ ಮುಂಚೆ ಫ್ರೆಂಡ್ ಜೊತೆ ಹೋಗಿದ್ದೆ. ಅವಾಗ ಅದೇ ತರ ಇತ್ತ? ಚೇಂಜಸ್ ಆಗಿದೆ. ಹೌದು. ಹಾಗೆ ಹೋಗ್ತಿರುವಾಗ ಖುಷಿ ಆದದಂದ್ರೆ ನಮ್ಗಿಂತ ಅಲ್ಲಿ ಸಿಟಿ ಸೆಂಟರ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಟ್ರ್ಯಾಕ್ ಹಾಕಿ ಹಾಡ್ಬೋದು. ಖುಷಿ ಆಯ್ತು. ಧೈರ್ಯದಲ್ಲಿ ನಿಂತದ್ದಲ್ವಾ? ಆದ್ರೆ ನೀವು ಸಿಂಗ್ ಮಾಡಿದ್ಯಾ ಅದಕ್ಕಿಂತ ಮುಂಚೆ? ಇಲ್ಲ ಅಲ್ವಾ? ಅಂದ್ರೆ ಕಾಲೇಜಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡ್ಲಿಲ್ಲ. ಈ ತರ ಕಾಲೇಜಲ್ಲಿ ಹಾಡಿದ್ದೀನಿ. ಅದು ನಮ್ಗೆ ಫ್ರೆಂಡ್ ಇದ್ರು, ನಾವು 3 ಜನ ಒಟ್ಟಿಗೆ ಸೇರಿ ಅದು ಎಕ್ಸ್ಕ್ಯೂಸ್ ಮಿ ಸಾಂಗ್ ಅದು ಹಾಡಿದ್ದೀವಿ. ಯಾವುದು? ಎಕ್ಸ್ಕ್ಯೂಸ್ ಮಿ ಕಾಲೇಜಲ್ಲಿ. ಮತ್ತೆ ಬೇರೆ ಕಡೆ ಹಾಡ್ಲಿಲ್ಲ ಅಲ್ವಾ? ಹಾಗೆ ಏನಾಯ್ತಂದ್ರೆ ಹೇಳಿ ಆಗಿದೆ. ಆಮೇಲೆ ಅದಕ್ಕೆ ಚಾರ್ಜ್ ಉಂಟು ಅಂತ ಹೇಳುವಾಗ ನಾನ್ ಕೇಳಿಬಿಟ್ಟೆ, ಹೌದಾ ಚಾರ್ಜ್ ಉಂಟು ಇದಕ್ಕೆ? ಅದಕ್ಕೆ ಇಲ್ಲ ಚಾರ್ಜ್ ಇಲ್ಲ ಇದಕ್ಕೆ, ನೀವು ಸಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ. ಹೌದು. ಅವಾಗ ನಾವು ನಾನು ಹೇಳಿದೆ ಧೈರ್ಯವಾಗಿ, ಖಂಡಿತ ಸಿಂಗ್ ಮಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಇವಳಲ್ಲಿ ಹೇಳಿದೆ, ನೀನ್ ನನ್ ಜೊತೆ ಬರ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ಸಿಟಿ ಸೆಂಟರ್ ಅಂದ್ಮೇಲೆ ಅಲ್ಲಿ ಫುಲ್ ಜನ ಬರ್ತಾ ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅದಂದ್ರೆ ಒಂದ್ ಸೈಡ್ ಅಲ್ಲಿ ಯಾವ್ದೊಂದು ಸ್ವೀಟ್ಸ್ ಏನಾದ್ರು ಇಟ್ಟಿದ್ರಲ್ಲ, ಬೇಕರಿ ಐಟಮ್ ಸೇಲ್ ಮಾಡ್ತಾ ಇದ್ರು ಅಲ್ಲಿ. ಅದು ಏನೋ ಒಂದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರೇನೋ ಅದು ಮ್ಯೂಸಿಕ್ ಇಟ್ಟದು ಅಂತ ಅನ್ಸುತ್ತೆ. ಈ ಸೈಡ್ ಇಂದ ತುಂಬಾ ಜನ ಸ್ವೀಟ್ ತಿಂತಾ ಇದ್ರು, ಅದೇ ರೀತಿ ಇಲ್ಲಿ ಮ್ಯೂಸಿಕ್ ಇದ್ದು ಅಲ್ವಾ. ಅದಕ್ಕೆ ನಾವು ಆಯ್ತು ಅಂತ ಹೇಳಿದೆವು. ಅವಾಗ ಅವ್ರು ಹೇಳಿದ್ರು, ಯಾವ ಸಾಂಗ್ ಹೇಳ್ತೀರಿ ಅಂತ ಕೇಳುವಾಗ ಯಾವ್ದು ಅಂತ ಹೇಳೋದು ಫುಲ್ ಕನ್ಫ್ಯೂಷನ್. ಯಾವ್ದು ಸಾಂಗ್ ಹೇಳೋದು ಅಂತ ನಮ್ಗೆ ಫ್ಲಾಶ್ ಆಗ್ಲಿಲ್ಲ. ನಾನು ಹೇಳಿದೆ, ನಾನು ಯೋಚನೆ ಮಾಡಿದೆ ಯಾವ್ದು ಇವಾಗ ಸಿಂಗ್ ಮಾಡಿದೆ ಯಾವ್ದು ಅನ್ನೋದೇ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಹೇಳಿದೆ, ಜಸ್ಟ್ ವೆಯ್ಟ್ ಸರಿ, ಯಾಕಂದ್ರೆ ಸ್ವಲ್ಪ ನಾವು ಥಿಂಕ್ ಮಾಡ್ತೇವೆ ಅಂತ. ಮತ್ತೆ ನನ್ಗೆ ಸ್ವಲ್ಪ ಅನಿಸಿತು, ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಜೋಶ್ ಇದೆ ಸಾಂಗ್ ಹೇಳಿದ್ರೆ ಒಳ್ಳೇದು ಉಂಟು ಅಂತ. ಮತ್ತೆ ಇವಳಲ್ಲಿ ಪಾಪ ಕೇಳಿಲ್ಲ ಇದ್ ನಿಂಗೆ ಗೊತ್ತಿದ್ಯಾ ಅಂತ. ಆದ್ರೂ ಇವಳು ಯಾವ್ದು ಸಾಂಗ್ ಯಾವ್ದದು ಟ್ರ್ಯಾಕ್ ಅನ್ನೋದು ಇವಳು ನೋಡದೆ ಧೈರ್ಯವಾಗಿ ನನ್ ಜೊತೆ ಬಂದ್ಲು ಅಲ್ವಾ. ಹೌದು. ನಾವಿಬ್ರು ಸ್ಟೇಜ್ ಹತ್ತಿ, ಯಾಕಂದ್ರೆ ಇವಳು ಇದ್ಮೇಲೆ ನಂಗೆ ಅದು ಧೈರ್ಯ ಒಬ್ಬೊಬ್ರೆ ಚೂರು ನಮ್ಗೆ ಧೈರ್ಯ ಬಂತು ನಂಗೆ. ಸೊ ಏನಾಯ್ತಂದ್ರೆ ಹಾಗೆ ಅವರು ಮೈಕ್ ಕೊಟ್ರು. ಇವಳಿಗೂ ಒಂದ್ ಮೈಕ್ ಕೊಟ್ರು. ಆದ್ರೆ ಇವಳು ಹೇಳಿದ್ಲು, ನನ್ಗೆ ಮೈಕ್ ಬೇಡ, ನಾನು ಅವಳು ಜೊತೆಗೆ ನಾನು ಧ್ವನಿ ಗುಡಿಸ್ತೇನೆ ಅಂತ ಹೇಳಿದ್ಲು. ಆದ್ರೆ ಅವರು ಮೈಕ್ ಕೊಟ್ರು. ಹೌದು, ಮೈಕ್ ಕೊಟ್ರು.
ಮತ್ತೆ ನಾವು ಅದೇ ಟ್ರ್ಯಾಕ್ ಹಾಕಿ, ಆದ್ರೆ ಒಂದು ವಿಷಯ ಏನಂದ್ರೆ ಟ್ರ್ಯಾಕ್ ಹಾಕ್ಲಿಕ್ಕೆ ಹಾಕಿದ್ದೇವೆ, ಆದ್ರೆ ಇದು ಕಾಲ್ ಬರ್ತಿದ್ರೆ ನಮ್ದು ಸಾಂಗ್ ಅಲ್ಲೇ ಕಟ್ ಆಗ್ತಿತ್ತು. ಪುಣ್ಯಕ್ಕೆ ಏನೋ ಕಾಲ್ ಬರ್ಲಿಲ್ಲ. ನಾನು ಅದು ಏರೋಪ್ಲೇನ್ ಮೋಡಲ್ಲಿ ಇಡ್ಲಿಕ್ಕೆ ನೆನಪೇ ಇರ್ಲಿಲ್ಲ. ಮೊಬೈಲ್ ಅಲ್ಲಿ ಹೇಳುದು ಖುಷಿ ಆಗ್ತದೆ, ಆದ್ರೆ ನಾವು ಒಂದು ಥಿಂಕ್ ಮಾಡ್ಬೇಕು, ಅದು ಏರೋಪ್ಲೇನ್ ಮೋಡ್ ಅಲ್ಲಿ ಇಡ್ಬೇಕು ನಾವು. ಇಲ್ಲಾಂದ್ರೆ ಕಾಲ್ ಬಂದ್ರೆ ನಮ್ಮ ಟ್ರ್ಯಾಕ್ ಅಲ್ಲೇ ಕಟ್ ಆಗ್ತದೆ ಅರ್ಧದಲ್ಲಿ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಪುಣ್ಯಕ್ಕೆ ಯಾರೂ ಪುಣ್ಯಾತ್ಮರ ಕಾಲ್ ಮಾಡ್ಲಿಲ್ಲ ಆ ಟೈಮಲ್ಲಿ. ಅದೊಂದು ಖುಷಿ ಆಯ್ತು. ಯಾಕಂದ್ರೆ ಆ ಟೈಮಲ್ಲಿ ಪಾಪ ನನ್ನ ಅಮ್ಮ ಕಾಲ್ ಮಾಡುವವರೇ, ಆದ್ರೆ ಏನು ಕಾಲ್ ಮಾಡ್ಲಿಲ್ಲ. ಹಾಗೆ ಯಾವ್ದಪ್ಪ, ಅಮೃತಧಾರೆ ಫಿಲ್ಮ್ ಇಂದ ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ ಅನ್ನೋ ಒಂದು ಜೋಶಲ್ಲಿ ನಾವು ಹಾಡಿದೆವು. ಹಾಗೆ ಅವ್ರದ್ದು ಸಪೋರ್ಟ್ ಇತ್ತು, ಸರ್ ಇದ್ದು ನಮ್ಗೆ ಫುಲ್ ಸಪೋರ್ಟ್ ಇತ್ತು. ಮತ್ತೆ ಅಂದ್ರೆ ಒಂದು ಮಿಸ್ಟೇಕ್ ಆದದ್ದೇನಂದ್ರೆ ಸ್ಟೇಜ್ ಆ ಸೈಡ್ ಇತ್ತು. ಸ್ಟೇಜ್ ಆ ಸೈಡ್ ಇದ್ರೆ ನಾವು ಈ ಸೈಡ್ ನಿಂತು ಸಿಂಗ್ ಮಾಡಿದ್ದೆವು. ನಮ್ಗೆ ಗೊತ್ತಿಲ್ಲ, ಇಲ್ಲಿ ಇವರು ಒಂದು ಟೇಬಲ್ ಇಟ್ಟಿದ್ರು, ಅದರಲ್ಲಿ ಕನೆಕ್ಟ್ ಮಾಡುವಂತದ್ದು ಇಟ್ಟಿದ್ರು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಕನೆಕ್ಟ್ ಮಾಡಿ ಆ ಸೈಡೇ ನಿಂತ್ವಿ. ಅದು ಸರ್ ಹೇಳಲಿಲ್ಲ ನೀವು ಆಚೆ ಹೋಗಿ ಅಲ್ಲಿ ಸಿಂಗ್ ಮಾಡಿ ಅಂತ ಹೇಳಿಲ್ಲ, ನಾವು ಒಂದ್ ಸೈಡ್ ನಿಂತು ಸಿಂಗ್ ಮಾಡಿದ್ದೇವೆ. ಖುಷಿ ಆಯ್ತು. ಖುಷಿ ಆಡಿದ್ಮೇಲೆ ಗೊತ್ತಾಯ್ತು ಸ್ಟೇಜ್ ಆ ಕಡೆ ಉಂಟು ಅನ್ನೋದು ಗೊತ್ತಾಗ್ಲಿಲ್ಲ. ಹೌದು, ಖುಷಿ ಆಗಿದ್ದೇನಂದ್ರೆ ಸರ್ ನಮ್ಗೆ ಈ ತರ ಸಪೋರ್ಟ್ ಮಾಡ್ತಾ ಇದ್ರು ಕ್ಲಾಪ್ಸ್ ಅಲ್ಲಿ ಅಲ್ಲ, ಈ ತರ ಸಪೋರ್ಟ್ ಮಾಡ್ತಾರೆ. ಹೌದೌದು, ಅದು ಅವರನ್ನ ನೋಡಿ ನಮ್ಗೆ ಖುಷಿ ಆಯ್ತು. ಓ ನಾವು ಚೆನ್ನಾಗಿ ಹಾಡಿದ್ವಾ, ಮತ್ತೆ ಎನರ್ಜಿ ಜಾಸ್ತಿ ಬಂತು, ಖುಷಿ ಆಯ್ತು. ಆಮೇಲೆ ಸ್ಟೇಜ್ ಇಂದ ಅದಕ್ಕೋಸ್ಕರ ನಾನು ಇವ್ರ ಹತ್ರ ಹೇಳ್ದೆ ಇನ್ನೊಂದ್ ಸಾಂಗ್ ಹಾಡು ಅಂತ. ಹೌದು, ಖುಷಿಯಲ್ಲಿ. ಆಮೇಲೆ ಸ್ಟೇಜ್ ಇಂದ ಇಳಿಯುವಾಗ ಒಂದು ಪ್ಯಾಕ್ ಅಲ್ಲಿ ಒಂದು ಪ್ಯಾಕೆಟ್ ಕೇಕ್ ಏನೋ ಗಿಫ್ಟ್ ಆಗಿ ನಮ್ಗೆ ಕೊಟ್ರು. ತುಂಬಾನೇ ಖುಷಿ ಆಯ್ತು. ನನ್ನ ಹಸ್ಬೆಂಡ್ ಅಂತೂ ವಿಡಿಯೋಗ್ರಾಫರ್, ಫುಲ್ ವಿಡಿಯೋ ಮಾಡ್ತಾ ಇದ್ರು ನಾವು ಸಿಂಗ್ ಮಾಡುವಂತದ್ದು. ಹಾಗೆ ನಾವು ಫುಲ್ ಸುತ್ತಾಡ್ಕೊಂಡ್ ಬಂದ್ವಿ ಸಿಟಿ ಸೆಂಟರ್. ನನ್ನ ಮಗ ಅಂತ ಹೇಳ್ತಾ ಇದ್ದ ನನ್ಗೆ, ಅದ್ರಲ್ಲೆಲ್ಲ ಟಾಯ್ಸ್ ಎಲ್ಲ ಇರ್ತದಲ್ಲ, ಅದ್ರಲ್ಲಿ ತುಂಬಾ ಆಟ ಆಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಅಂತೂ ಖುಷಿ ಆಯ್ತು. ಹೋಗುವಾಗ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಇತ್ತು, ಹೊರಗಡೆ ಬರುವಾಗ ಸ್ವಲ್ಪ ಮಳೆ ಇತ್ತು. ಹೊರಗಡೆ ಬರುವಾಗ ಸಿಟಿ ಸೆಂಟರ್ ಇಂದ ಹೊರಗಡೆ ಬರುವಾಗ ಅದೇ ರೀತಿ ಬಸ್ಸಲ್ಲಿ ಬಂದು ಮನೆಗೆ ಬಂದು ಖುಷಿ ಆಯ್ತಾ. ಆ ನೆನಪನ್ನ ಇವಾಗ್ಲೂ ಮರಿಲಿಕ್ಕಿಲ್ಲ. ಇನ್ಸಿಡೆಂಟ್ ಯಾವತ್ತು ಮರಿಲಿಕ್ಕಿಲ್ಲ. ಖುಷಿ ಆದದಂದ್ರೆ ಅದು ಸಿಂಗ್ ಮಾಡಿದೇವಲ್ಲ, ಹೌದು ನಾವ್ ಅನ್ಕೊಳ್ಳಿಲ್ಲ. ಇದು ಆಪರ್ಚುನಿಟಿ. ಹಾಗೆ ಅದೆಲ್ಲ ಆಯ್ತು. ಮತ್ತೆ ಇವಾಗ ಹೇಗೆ ಅನ್ನಿಸ್ತದೆ, ಇಲ್ಲಿ ಮಳೆ ಜಾಸ್ತಿ ಇದೆಯಾ ಸಕಲೇಶ್ಪುರದಲ್ಲಿ ಮಳೆ? ಇಲ್ಲಿ ಅಂದ್ರೆ ಮಳೆ ಬರ್ತಾನೆ ಇರುತ್ತೆ, ಅಲ್ಲಿ ಅಂದ್ರೆ ಬಂದು ಹೋಗುತ್ತೆ ಆ ತರ. ಹೌದಾ, ನಾನ್ ಮೊನ್ನೆ ಒಂದು ಟಾಪಿಕ್ ಇತ್ತು ನಮ್ಮ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಕೃತಿ ಬಗ್ಗೆ. ಆವಾಗ ನೀನು ಹೇಳಿದ್ದಿ ಪ್ರಕೃತಿ ಅಂದ್ರೆ ನಮ್ಮ ಈ ಸಕಲೇಶ್ಪುರದ ಆಚೆ ಎಲ್ಲ ಮರಗಿಡಗಳು ಜಾಸ್ತಿ ಇರ್ತದೆ. ಆದ್ರೆ ಇವಾಗ ಮಂಗಳೂರು ಹೇಗುಂಟು, ಅಲ್ಲಿ ಮರಗಿಡ ಜಾಸ್ತಿ ಉಂಟು, ಇಲ್ಲಿ ಎಲ್ಲ ಮರಗಿಡ ತುಂಬಾ ಕಡಿಮೆ ಆಗಿದೆ. ಹೌದು, ಇಲ್ಲಿ ಗಾಳಿ ಅದೆಲ್ಲ ಬಹಳ ಕಡಿಮೆ. ಆದ್ರೆ ಸಕಲೇಶ್ಪುರ ಚಾರ್ಮಾಡಿ ಘಾಟ್ ಅಲ್ಲೆಲ್ಲ ಹೋಗುವಾಗ ತುಂಬಾ ಖುಷಿ ಆಗ್ತದೆ. ಅಲ್ಲಿಯ ಒಂದು ನೇಚರ್ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಖಂಡಿತ ಇನ್ನೊಂದ್ಸಲ ಹೋಗ್ಬೇಕು. ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಅವಳು ಮನೆ ಕಟ್ತಿದ್ದಾಳೆ ಅಂತೆ, ದೊಡ್ಡ ಮನೆ ಕಟ್ತಿದ್ದಾಳೆ ಅಂತ. ನಮ್ಗೆ ದೊಡ್ಡ ಮನೆ ಬೇಡ, ಅವರ ಇದು ತಿಂಡಿ ತಿನಸಿ ಯಾವುದು ಬೇಡ. ನಮ್ಗೆ ನಮ್ಮ ಈ ಫ್ರೆಂಡ್ಶಿಪ್ ಅಂದ್ರೆ ಒಳ್ಳೆ ಮನಸ್ಸು ನಮ್ಗೆ ಬೇಕಿರುತ್ತೆ, ಅದಕ್ಕೋಸ್ಕರ ಒಳ್ಳೆ ಮನಸ್ಸು ಉಂಟಲ್ಲ, ಅದಕ್ಕೋಸ್ಕರ ಬಂದಿದ್ದು. ಮನೆ ತಿಂಡಿ ಇಂಪಾರ್ಟೆಂಟ್ ಅಲ್ಲ ನಮ್ಗೆ, ಅದು ಮಾತ್ರ. ಎರಡು ಮಾತು ಆಡಿದ್ರೆ ಸಾಕು. ಖಂಡಿತ. ಮತ್ತೆ ಹೇಳ್ಬೇಕಂದ್ರೆ ಇದೇ ನಮ್ಮ ಗೆಳೆತನ ಇದೇ ತರ ಮುಂದುವರಿತಾ ಕಂಟಿನ್ಯೂ ಆಗ್ಬೇಕು. ಅದೇ ರೀತಿ ಯಾವುದೇ ಟೆನ್ಷನ್ ಇದ್ರೂ ಅದು ಮಾಯ ಆಗಿ ಬಿಡ್ತದೆ ಅಲ್ವಾ. ಓಕೆ ಸುಮಾ ಅವ್ರೆ, ಫೈನಲಿ ಹೇಳ್ಬೇಕೇನಂದ್ರೆ ಇವಾಗ ವೀಕ್ಷಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು ಫ್ರೆಂಡ್ಶಿಪ್ ಬಗ್ಗೆ? ಅಂದ್ರೆ ಅದೇ ನಮ್ ಫ್ರೆಂಡ್ಶಿಪ್ ಆಗಿ ಅದೇ ಅಲ್ಲಿ ಕಾಲ್ ಮಾಡಿ ಕರ್ತಿದ್ದಕ್ಕೆ ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟೇ, ಇದು ಬಿಟ್ಟು ಬೇರೆ ಇಲ್ಲ. ಓಕೆ ಅಷ್ಟೇ ಹೇಳಿಕೆ.
ಓಕೆ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಮಾ ಆಚಾರ್ಯ, ನೀವೆಲ್ಲರೂ ಕೇಳಿರ್ತೀರಾ ಸುಮಾ ಪಿ ಆಚಾರ್ಯ ಅಂತ ಸಕಲೇಶ್ಪುರದಿಂದ. ಅದು ಪಿ ನಂದು ಇನ್ಶಿಯಲ್, ಅಂದ್ರೆ ನಮ್ಮ ಅಮ್ಮನ ಮೇಲೆ ಪಿ ಫಾರ್ ಪಂಜಿಕಲ್ ಅಂತ, ಪಂಜಿಕಲ್, ಅದೇ ನಂದು ಇದಾಗಿದೆ ಸುಮಾ ಪಿ ಆಚಾರ್ಯ ಅಂತ. ಅದು ಈಗ್ಲೂ ತೆಗ್ದಿಲ್ಲ. ಹೌದೌದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸುಮಾ ಪಿ ಆಚಾರ್ಯ ಸಕಲೇಶ್ಪುರದಿಂದ ಅಂತ ಕಾಲ್ ಮಾಡ್ತಾರೆ, ಅದು ಇವ್ರೆ, ಎಲ್ರೂ ನೋಡಿದ್ರಲ್ಲ. ಓಕೆ, ಹೇಳ್ಬೇಕೇನಂದ್ರೆ ನಮ್ಮ ಫ್ರೆಂಡ್ಶಿಪ್ ಹೇಗೆ ಇದೆ, ಇವ್ರು ಯಾರು, ಎಲ್ಲಿಂದ ಬಂದವರು, ಎಲ್ಲವೂ ನಿಮ್ಗೆ ಇವಾಗ ನಾವು ತಿಳಿಸಿಕೊಟ್ಟೆವು. ಓಕೆ ಸುಮಾ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ಮಾತಾಡಿದಕ್ಕೆ ನಿಮ್ಗೆ ಧನ್ಯವಾದಗಳು. ಓಕೆ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.